ಹಲೋ, ನಮಸ್ತೆ ಎಲ್ರಿಗೂ. ಕಳೆದೊಂದು 2 ವಾರದಲ್ಲಿ ನಾನು ಆಲ್ಮೋಸ್ಟ್ ಒಂದು ಕೆಜಿಯಷ್ಟು ವೆಯ್ಟನ್ನು ಲಾಸ್ ಮಾಡ್ಕೊಂಡಿದ್ದೇನೆ, ತೂಕನ ಕಮ್ಮಿ ಮಾಡ್ಕೊಂಡಿದ್ದೇನೆ. ಯಾವ ಡಯಟು ಫಾಲೋ ಮಾಡ್ತಾ ಇಲ್ಲ ನಾನು. ನಾರ್ಮಲ್ ಆಗಿ ಏನು ಊಟ ಮಾಡ್ತೀನೋ, ಬೆಳಿಗ್ಗೆ ತಿಂಡಿ ಏನಿದೆ ಅದೆಲ್ಲದನ್ನು ನಾನು ಹಾಗೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾವ ವರ್ಕೌಟ್ ಕೂಡ ನಾನು ಮಾಡ್ತಾ ಇಲ್ಲ. ಹಾಗಾದರೆ ಹೇಗೆ ನಾನು ಲಾಸ್ಟ್ 2 ವಾರದಲ್ಲಿ ಏನೂ ಮಾಡದೆ 1 ಕೆಜಿ ವೆಯ್ಟನ್ನು ಡೌನ್ ಮಾಡ್ಕೊಂಡಿರೋದು? ತುಂಬಾ ಸಿಂಪಲ್ ಆಗಿ ಮಾಡ್ಬೋದು, ತುಂಬಾ ಹೆಲ್ದಿಯಾಗಿ ಮಾಡ್ಬೋದು. ನಾನು ಫಾಲೋ ಮಾಡ್ತಾ ಇರೋದು ಕೇವಲ 2 ಅಂದರೆ ಟಿಪ್ಸ್. ಅದೇನು ಅಂತಂದರೆ, ಒಂದು ದಿನಕ್ಕೆ 8ರಿಂದ 10,000 ಸ್ಟೆಪ್ಸ್ ನಾನು ನಡೀತೇನೆ. ಬೆಳಗ್ಗೆ 4 ಕಿಲೋಮೀಟರಷ್ಟು ನಾನು ಬ್ರಿಸ್ಕ್ ವಾಕ್ ಮಾಡ್ತೇನೆ. ಅದಾದ ನಂತರ ಸಾಯಂಕಾಲ ಸ್ವಲ್ಪ 2,000 ಸ್ಟೆಪ್ಸ್ ಏನಾದರೂ ನಡೀತೇನೆ ನಾನು. ಅದಾದ ನಂತರ ಇನ್ನೊಂದೇನು ಅಂತಂದರೆ, ಬೆಳಗ್ಗೆ ಎದ್ದ ಕೂಡಲೇ 2 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ 1/4 ಲಿಂಬೆ ರಸನ ಹಿಂಡ್ಕೊಂಡು ಕುಡಿತಾ ಇದ್ದೇನೆ. ಇಷ್ಟೇ ಮಾಡ್ತಾ ಇರೋದು. 2 ವಾರದಲ್ಲಿ 1 ಕೆಜಿ ವೆಯ್ಟ್ ಕಮ್ಮಿ ಆಗಿದೆ. ಅಂದರೆ 1 ವಾರಕ್ಕೆ ನಿಮಗೆ 500 ಗ್ರಾಮಷ್ಟು ವೆಯ್ಟ್ ತೂಕನ ನಾನು ಇಳಿಸ್ಕೊಂಡಿದ್ದೇನೆ. ತುಂಬ ಜನ ಹೇಳ್ತಾರೆ, ಇನ್ನು ತುಂಬ ಸ್ಲೋ ಆಗಿ ವೆಯ್ಟ್ ಡೌನ್ ಆಗ್ತಾ ಇದೆಯಲ್ಲ ಅಂತ. ಅದು ಆ್ಯಕ್ಚುಲಾಗಿ ಏನು ಅಂತಂದರೆ, ಒಬ್ಬ ಮನುಷ್ಯ ಹೆಲ್ದಿಯಾಗಿ ತೂಕನ ಕಮ್ಮಿ ಮಾಡ್ಕೋಬೇಕು ಅಂತಂದರೆ ತಿಂಗಳಿಗೆ ಐಡಿಯಲ್ ಎಷ್ಟು ಅಂತಂದರೆ 2.5 ಕೆಜಿಯಿಂದ 3 ಕೆಜಿ. ಇಲ್ಲ ನಮಗೆ ಒಂದು ತಿಂಗಳಿಗೆ 5 ಕೆಜಿಯಷ್ಟು ಕಮ್ಮಿ ಆಗಬೇಕು, 10 ಕೆಜಿ ಅಷ್ಟು ಕಮ್ಮಿ ಆಗಬೇಕು ಅಂತಂದರೆ ಅದು ಸೈಂಟಿಫಿಕ್ ಆಗಿ ಅಲ್ಲ. ಸೈಂಟಿಫಿಕ್ ಆಗಿ ಎಕ್ಸ್ಪರ್ಟ್ಗಳು ಸಜೆಸ್ಟ್ ಮಾಡೋದು ಏನು ಅಂತಂದರೆ, ತಿಂಗಳಿಗೆ 2 ಕೆಜಿ ವೆಯ್ಟನ್ನು ನೀವು ಕಮ್ಮಿ ಮಾಡಿಕೊಂಡ್ರೆ ಅದು ಹೆಲ್ದಿಯೆಸ್ಟ್. ಒಂದೇ ಸವನೇ ನಾವು ಆ ಡ್ರಿಂಕ್ಸ್ ಆ ಡಯಟ್ ಈ ವರ್ಕೌಟ್ ಎಲ್ಲ ಮಾಡಿಬಿಟ್ಟು ಒಂದೇ ಸವನೆ ಅಂದರೆ ಒಂದೇ ವಾರಕ್ಕೆ 4 ಕೆಜಿ 6 ಕೆಜಿ 10 ಕೆಜಿ ವೆಯ್ಟ್ ಡೌನ್ ಮಾಡ್ತಾರಲ್ಲ, ಅದು ರಿಯಲಿಸ್ಟಿಕ್ ಅಲ್ಲ. ಇನ್ನೊಂದು ಏನು ಅಂತಂದರೆ, ಅದು ಹೆಲ್ದಿ ಮೆಥಡ್ ಕೂಡ ಅಲ್ಲ. ನೀವು ಬೇಕಾದ್ರೆ ರಿಸರ್ಚ್ ಮಾಡಿ. ಹೆಲ್ದಿ ಮನುಷ್ಯನಿಗೆ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಂದರೆ 2.5 ಕೆಜಿಯಿಂದ 3 ಕೆಜಿ ಒಂದು ತಿಂಗಳಲ್ಲಿ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು. ಹಾಗೆ ಈ 2.5 ಕೆಜಿ ಅಥವಾ 2 ಕೆಜಿಯನ್ನು ಆರಾಮ್ಸೆ ನಾವು ಕಣ್ಮುಚ್ಚಿ ತೆಗೆಯುವಾಗೇ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು. ತುಂಬ ಸಿಂಪಲ್. ನಾನು ಹೇಳಿದ್ನಲ್ವಾ, ಜಾಸ್ತಿ ಡಯಟ್ ಬೇಡ. ನಮಗೆ ಗೊತ್ತಿಲ್ಲದೆ ನಾವು ಯಾವ ಡಯಟನ್ನು ಫಾಲೋ ಮಾಡಬಾರ್ದು. ನಾವು ನಾರ್ಮಲ್ ಆಗಿ ಏನು ತಿಂತ ಇದೀವೋ, ನಮ್ಮ ಫುಡ್ ಹ್ಯಾಬಿಟ್ ಏನಿದೆಯೋ ಅದನ್ನ ಕಂಟಿನ್ಯೂ ಮಾಡಬೇಕು. ಬೆಳಗ್ಗೆ ನಮಗೆ ಬ್ರೇಕ್ಫಾಸ್ಟಲ್ಲಿ ದೋಸೆ ತಿನ್ನೋ ಅಭ್ಯಾಸ ಇರುತ್ತೆ, ಚಪಾತಿ ಅಥವಾ ಗಂಜಿನೋ ಅಥವಾ ರೊಟ್ಟಿನೋ ಏನು ತಿಂತೀವಿ ಅದನ್ನ ಕಂಟಿನ್ಯೂ ಮಾಡಿ. ನೀವು ಎಕ್ಸ್ಪರ್ಟ್ಗಳನ್ನು ಅಂದರೆ ಕನ್ಸಲ್ಟ್ ಮಾಡದೆ ನೀವು ಆಲ್ ಆಫ್ ಸಡನ್ ಏನೇನೋ ಡಯಟ್ಗಳನ್ನು ಫಾಲೋ ಮಾಡಿದ್ರಿದೆಯಲ್ವಾ, ನಿಮಗೆ ಬೇರೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಬರ್ಬೋದು. ಬಟ್ ನಾನು ಹೇಳುವಂಥ ಈ ಟಿಪ್ಸ್ ಇದೆಯಲ್ವಾ, ಇದು ಯಾರಿಗೂ ಏನೂ ಪ್ರಾಬ್ಲಮ್ ಮಾಡಲ್ಲ. ಯಾಕಂತಂದರೆ ಇದು ತುಂಬ ಹೆಲ್ದಿಯೆಸ್ಟ್ ಮೆಥಡ್. ಇದರಲ್ಲಿ ನಾವು ಡಯಟ್ ಫಾಲೋ ಮಾಡಬೇಕಾಗಿಲ್ಲ. ನಾರ್ಮಲ್ ಆಗಿ ನಾವು ಏನು ಊಟ ಮಾಡ್ತೀವಿ, ಬೆಳಗ್ಗೆ ತಿಂಡಿ ಇಡ್ಲಿ ದೋಸೆ ತಿಂದು ತಿಂದ್ಕೊಂಡು ಮಧ್ಯಾಹ್ನ ಊಟ ರಾತ್ರಿ ಊಟ ಇದೆಲ್ಲ ಏನು ಮಾಡ್ತೀವಿ ಅದನ್ನ ನಾರ್ಮಲ್ ಆಗಿ ಮಾಡಬೇಕು. ಒಂದು ಆಯಿಲ್ ಐಟಮ್ಸ್ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸ್ವೀಟ್ ಜಾಸ್ತಿ ತಿನ್ನೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಡೈರಿ ಪ್ರಾಡಕ್ಟ್ಸ್ ಅಂದರೆ ಚಾಕ್ಲೇಟು ಈ ಥರದನ್ನೆಲ್ಲ, ಐಸ್ ಕ್ರೀಮ್ ಈ ಥರದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದ್ಬಿಟ್ಟು ನಾನ್ ವೆಜ್ ಅಥವಾ ಬೇರೆ ಅದೇನು ಪ್ರಾಬ್ಲಮ್ ಇಲ್ಲ. ನಾವು ರೆಗ್ಯುಲರ್ ಆಗಿ ತಿನ್ನುವಂಥದ್ದು ಯಾವುದನ್ನು ತಿಂದರೂ ಏನೂ ಪ್ರಾಬ್ಲಮ್ ಇಲ್ಲ. ರಾತ್ರಿ 8-8:30ಗಿಂತ ಮುಂಚೆ ನಾವು ಊಟನ ಅಥವಾ ತಿಂಡಿ ಏನು ತಿಂತೀವಿ ಅದನ್ನ ಮಾಡ್ಕೋಬೇಕು. 8 ಗಂಟೆ ನಂತರ ತಿಂದಿರೋದು ಅಷ್ಟು ಬೇಗ ಜೀರ್ಣ ಆಗಲ್ಲ. ರಾತ್ರಿ ನಾವು ಜಾಸ್ತಿ ನಮ್ಮ ದೇಹಕ್ಕೆ ಕೆಲಸ ಕೊಡಲ್ಲ, ಅದು ಅಷ್ಟು ಬೇಗ ಜೀರ್ಣ ಆಗಲ್ಲ. ಫ್ಯಾಟ್ ಸ್ಟೋರ್ ಆಗುತ್ತಾ ಹೋಗುತ್ತೆ ದೇಹದಲ್ಲಿ. 8-8:30ಗಿಂತ ಮುಂಚೆ ತಿನ್ನೋದೇನಿದೆ ಅದನ್ನ ತಿಂದ್ಕೊಂಡು ಮುಗಿಸ್ಬೇಕು. ಲೈಟಾಗಿ ತಿನ್ನಬೇಕು. ಅದಾದ ನಂತರ ಬೆಳಿಗ್ಗೆ ನಾವು 8:30 ಅಥವಾ 8 ಗಂಟೆ ಒಳಗಡೆ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ಬೆಳಿಗ್ಗೆ ಎದ್ದ ಕೂಡಲೇ 2 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ, ನಾವು ಬ್ರಷ್ ಮಾಡಿ ಆದ ನಂತರ 2 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ ಅರ್ಧ ಲಿಂಬೆ ರಸ, ಅರ್ಧ ಅಥವಾ ಕಾಲು ಲಿಂಬೆ ರಸನ ಹಾಕೊಂಡು ಕುಡಿಬೇಕು. ಪೂರ್ತಿ ನಿಂಬೆದು ರಸ ಎಣ್ಕೋಬೇಡಿ. ಓವರ್ ಆದರೆ ಯಾವುದೂ ಒಳ್ಳೆಯದಲ್ಲ. ಲಿಮಿಟೆಡ್ ನಿಯಮಿತವಾಗಿ ನಾವು ಮಾಡಿದರೆ ಅದು ಒಳ್ಳೆಯದು. ಕಾಲು ಅಥವಾ ಅರ್ಧ ಲಿಂಬೆ ರಸನ ಹಾಕಿ ಕುಡಿದ್ಬಿಟ್ಟು ಬೆಳಗ್ಗೆ 7,000 ಸ್ಟೆಪ್ಸ್ ನಾವು ನಡೆದ್ರೆ, ಬ್ರಿಸ್ಕ್ ವಾಕ್ ಮಾಡಿದರೆ, ಹಾಗೆಯೇ ಸಾಯಂಕಾಲ 3,000 ಸ್ಟೆಪ್ ನಾರ್ಮಲ್ ಆಗಿ ನಡೆದರೆ ಸಾಕು. ಬೆಳಗ್ಗೆ 7,000 ಸ್ಟೆಪ್ಸ್ ಬ್ರಿಸ್ಕ್ ವಾಕ್, ಸಾಯಂಕಾಲ 3,000 ಸ್ಟೆಪ್ ನಾರ್ಮಲ್ ನಡಿಗೆ. ನಿಮಗೆ ನಡೆಯದೇ ಅಭ್ಯಾಸ ಇಲ್ಲ ಅಂತಂದರೆ ನೀವು ಸ್ಟಾರ್ಟಿಂಗ್ 8,000 10,000 ಸ್ಟೆಪ್ಸ್ಗೆ ಹೋಗಬೇಡಿ. ನೀವು 3,000 ಸ್ಟೆಪ್ಸಿಂದ ಸ್ಟಾರ್ಟ್ ಮಾಡಿ. 3,000 3-4 ದಿನ ಆದ ನಂತರ 5,000, ಅದಾದ ನಂತರ 8,000, ಅದಾದ ನಂತರ 10,000 ಈ ಥರ ಇನ್ಕ್ರೀಸ್ ಮಾಡ್ತಾ ಹೋಗಿ. ಯಾಕಂತಂದರೆ ಒಂದೇ ಸಮನೆ ನಾವು ಫಸ್ಟಿಗೆ ನಾವು ಮಾಡೋದನ್ನು ನಾವು ಮಾಡಲಿಕ್ಕೆ ಹೋದರೆ ಬೇರೆ ಏನಾದರೂ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು. ಕೆಲವರಿಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬೋದು. ಯಾಕಂತಂದರೆ ಬ್ರಿಸ್ಕ್ ವಾಕ್ ಅಂತಂದರೆ ನಾವು ಸ್ವಲ್ಪ ಫಾಸ್ಟಾಗಿ ನಡೆಯೋದು, ನಾರ್ಮಲ್ ವಾಕ್ ಅಂತಂದರೆ ನಾವು ನಾರ್ಮಲ್ ಹೇಗೆ ನಡೀತೀವಿ ಹಾಗೆ. ಕೆಲವರಿಗೆ ಒಂದೇ ಸಮನೆ ಹೆವಿ ಬ್ರಿಸ್ಕ್ ವಾಕ್ ಮಾಡಿದಾಗ ಮಂಡಿ ನೋವು, ಜಾಯಿಂಟ್ ಪೇನ್, ಬ್ಯಾಕ್ ಪೇನ್ ಬರುತ್ತೆ. ನಮ್ಮ ಮಸಲ್ಸ್ಗೆ ಏಕ್ದಮ್ ಸ್ಟ್ರೆಸ್ ಬೀಳುತ್ತೆ. ಆ ಥರ ಮಾಡಬಾರ್ದು. ಗ್ರ್ಯಾಜುವಲ್ ಆಗಿ, ಅಭ್ಯಾಸನೇ ಇಲ್ಲದವರು ಗ್ರ್ಯಾಜುವಲ್ ಆಗಿ ಸ್ಟಾರ್ಟ್ ಮಾಡಬೇಕು. 3,000 5,000 ಅಥವಾ 7,000 8,000 10,000 ಆ ಥರ ಒಂದೇ ಸಮನೆ ಮಾಡೋದಲ್ಲ.
ಅದು ಬಿಟ್ಟು ನಡೆಯೋದ್ರಿಂದ ಯಾರಿಗೂ ಏನು ಸೈಡ್ ಎಫೆಕ್ಟ್ ಇಲ್ಲ. ಲಿಂಬೆ ನೀರು ಬೆಳಿಗ್ಗೆ 2 ಗ್ಲಾಸ್ ಬಿಸಿ ನೀರಿಗೆ ಒಂದು ಕಾಲರಷ್ಟು ಲಿಂಬೆ ರಸ ಹಾಕಿ ಕುಡಿಯೋದ್ರಿಂದ ಕೂಡ ಯಾರಿಗೂ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ತುಂಬ ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಇರುತ್ತೆ, ಅಥವಾ ಏನಂತಾರೆ ಸೆನ್ಸಿಟಿವ್ ಸ್ಟಮಕ್ ಇರುತ್ತೆ, ಸೆನ್ಸಿಟಿವ್ ಟೀತ್ ಇರುತ್ತೆ ಅಂತ ಹೇಳ್ತಾರಲ್ವ, ಹಲ್ಲಿರುತ್ತೆ ಕೆಲವರಿಗೆ, ಅವರಿಗೆಲ್ಲ ಈ ಲಿಂಬೆ ನೀರೆಲ್ಲ ಕುಡಿದಾಗ ಒಂದು ಸ್ವಲ್ಪ ಅದು ಒಂಚೂರು ಏನಾದರೂ ಅಂದರೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ಬೋದು. ಅಂಥವ್ರು ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಸಾಕು, ಬೇರೆಯವ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂತಂದರೆ ನಾವು ಜಾಸ್ತಿ ಮಾಡ್ತಾ ಇಲ್ಲ, ಯಾವುದನ್ನು ಲಿಮಿಟೆಡಲ್ಲಿ ಮಿತವಾಗಿ ನಾವು ಮಾಡ್ತಾ ಇದ್ವಿ, ಹೆಲ್ದಿ ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಇದ್ವಿ. ಇದರಿಂದ ನೀವು ತಿಂಗಳಲ್ಲಿ ಆಲ್ಮೋಸ್ಟ್ ಹೆಲ್ದಿಯಾಗಿ ಒಂದು 2 kg ಖಂಡಿತವಾಗ್ಲೂ ವೆಯ್ಟನ್ನು ಲಾಸ್ ಮಾಡ್ಕೋಬೋದು. 2 kg ನಾವು ತಿಂಗಳಿಗೆ ವೆಯ್ಟ್ ಲಾಸ್ ಮಾಡಿದ್ದೇವೆ ಅಂದರೆ ವೆಯ್ಟ್ ಕಳ್ಕೊಂಡ್ರೆ ಅದು ತುಂಬ ಆಯಿತು. 2-3 ತಿಂಗಳಲ್ಲಿ ನಾವೊಂದು 4ರಿಂದ 5 kg ವೆಯ್ಟನ್ನು ತೂಕನ ಕಳ್ಕೊಂಡ್ರೆ ಬೆಸ್ಟ್. ಅದಕ್ಕಿಂತ ಬೆಸ್ಟ್ ಯಾವುದಿಲ್ಲ. ನಂದು ಅಷ್ಟೇ ಇರುತ್ತಂದರೆ ನಾನು ಇನ್ನೊಂದು 3 ತಿಂಗಳಲ್ಲಿ ಒಂದು 4ರಿಂದ 5 kg ಕಮ್ಮಿ ಆಗಬೇಕು ಅಷ್ಟೇ. ನಾನೊಂದು 5 kg ಜಾಸ್ತಿ ಆಗಿದ್ದೇನೆ. ಮುಂಚೆ ಅಂದರೆ ರೆಗ್ಯುಲರ್ ವಾಕ್ ಮಾಡಿದಾಗ ನಾನು ಕರೆಕ್ಟ್ ಇರ್ತೀನಿ. ವಾಕನ್ನು ಸ್ವಲ್ಪ ಸ್ಟಾರ್ಟ್ ಮಾಡಿ ಸಿಕ್ಕಿದ್ದನ್ನೆಲ್ಲ ತಿನ್ನೋಕ್ಕೆ, ಸ್ವೀಟ್ ಅದು ಇದೆಲ್ಲ ತಿನ್ನೋಕ್ಕೆ ಶುರು ಮಾಡಿದಾಗ ಮತ್ತೆ ವೆಯ್ಟ್ ಗೇನ್ ಆಗ್ತೇನೆ. ಸೊ ಒಂದು 5 kg ವೆಯ್ಟ್ ಜಾಸ್ತಿ ಆಗಿದ್ದೇನೆ. ಈ ಒಂದು ವಾರದಿಂದ ಸ್ಟಾರ್ಟ್ ಮಾಡಿದೆ, 1-2 ವಾರದಿಂದ ಸ್ಟಾರ್ಟ್ ಮಾಡಿದ್ದೇನೆ. ಆಲ್ಮೋಸ್ಟ್ 1 kg 1 kg 100 ಗ್ರಾಮ್ ವೆಯ್ಟ್ ಕಮ್ಮಿ ಆಗಿದ್ದೇನೆ ಲಾಸ್ಟ್ ಟೈಮ್ ತೂಕ ಮಾಡಿದಾಗಲೂ ಇವಾಗ. ಸೊ ನಾನು ತುಂಬ ಯಾವುದನ್ನು ಓವರ್ ಮಾಡೋಕ್ಕೆ ಹೋಗ್ತಿಲ್ಲ, ಓವರ್ ಮಾಡೋದು ಇಲ್ಲ. ಸೇಫಾಗಿ ಯಾವಾಗಲೂ ಒಳ್ಳೆ ಟಿಪ್ಸನ್ನು ಫಾಲೋ ಮಾಡ್ತೀನಿ. ಸೊ ನಂಗೆ ಬೆಸ್ಟ್ ರಿಸಲ್ಟೇ ಸಿಗುತ್ತೆ, ಏನೂ ತೊಂದರೆ ಇಲ್ಲ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳಿದ್ದೇನೆ. ಮಾಡೋದು ಬಿಡೋದು ಅದು ನಿಮ್ಗೆ ಬಿಟ್ಟಿರೋದು, ನಿಮ್ಮ ಅನುಕೂಲ, ನಿಮ್ಗೆ ಅನುಕೂಲ ಬಂದಾಗ ನೀವು ಮಾಡ್ಬೋದು. ಸೊ ನನ್ನ ಎಕ್ಸ್ಪೀರಿಯನ್ಸ್ನ ಅಷ್ಟೇ ನಾನು ನಿಮಗೆ ಶೇರ್ ಮಾಡಿರೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ಇಂಥದೇ ಉತ್ತಮವಾಗಿರುವಂಥ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ, ಅದರಿಂದ ನಿಮಗೆ ಬೆನಿಫಿಟ್ ಆಗ್ಬೋದು. ಥ್ಯಾಂಕ್ಸ್ ಎಲ್ರಿಗೂ.